ಪುತ್ತೂರು ರಸ್ತೆ ಬದಿಯಲ್ಲಿ ಅಕ್ರಮವಾಗಿ ನಿರ್ಮಿಸಿಕೊಂಡಿರುವ ಅಂಗಡಿಗಳ ತೆರವು ಕಾರ್ಯಾಚರಣೆಗೆ ಪೊಲೀಸರು ನಗರಸಭೆ ಜುಲೈ 23ರ ಬೆಳ್ಳಂಬೆಳಗ್ಗೆ ಮುಂದಾಗಿದೆ. ಜೆಸಿಬಿ ಮೂಲಕ ನಗರಸಭೆ ಪೌರಾಯುಕ್ತ ಹಾಗೂ ಇತರ ಅಧಿಕಾರಿಗಳ ಸಮಕ್ಷಮದಲ್ಲಿ ಅಕ್ರಮ ಶೆಡ್ಗಳನ್ನು ಕೆಡವಲಾಗುತ್ತಿದೆ. ತಳ್ಳುಗಾಡಿಯ ಅನುಮತಿ ಪಡೆದು ಒಂದಷ್ಟು ಸಮಯದ ಬಳಿಕ ಅಲ್ಲಿ ಅಕ್ರಮವಾಗಿ ಶೆಡ್ ನಿರ್ಮಿಸಿ ವ್ಯಾಪಾರ ನಡೆಸುತ್ತಿದ್ದವರಿಗೆ ನಗರಸಭೆ ಈ ಮೂಲಕ ಇಂದು ನಸುಕಿನ ವೇಳೆ ಆಘಾತ ನೀಡಿದೆ. ಈ ಅಂಗಡಿಗಳು ನಗರಸಭೆಯ ಯಾವುದೇ ಅನುಮತಿ ಪಡೆಯದೆ ವ್ಯವಹಾರ ನಡೆಸುತ್ತಿತ್ತು ಎಂದು ತಿಳಿದು ಬಂದಿದೆ. ಜೆಸಿಬಿ ಮೂಲಕ ಕಾರ್ಯಾಚರಣೆ ವೇಳೆ ನಗರಸಭೆ ಪೌರಾಯುಕ್ತ ಮಧು ಎಸ್ ಮನೋಹರ್ ಸ್ವತಃ ಉಪಸ್ಥಿತರಿದ್ದು ಸಲಹೆ ಸೂಚನೆಗಳನ್ನು ನೀಡುತ್ತಿದ್ದರು. ಈ ಸಂದರ್ಭ ಪುತ್ತೂರು ನಗರ ಠಾಣೆ ಪೊಲೀಸರು ಬಿಗಿ ಪೊಲೀಸ್ ಬಂದೋಬಸ್ತ್ ಒದಗಿಸಿದರು. ಕಾರ್ಯಾಚರಣೆ ಮೂಲಕ ನಗರಸಭೆ ವ್ಯಾಪ್ತಿಯ 15 ಕಡೆಗಳಲ್ಲಿ ಅಕ್ರಮವಾಗಿ ರಚಿತಗೊಂಡ ಸಣ್ಣ ಪುಟ್ಟ ಅಂಗಡಿಗಳು ತೆರವು ಮಾಡಲಾಗಿದೆ. ನಗರಸಭೆ ವ್ಯಾಪ್ತಿಯಲ್ಲಿ ಪುತ್ತೂರು ನಗರಸಭೆ ವ್ಯಾಪ್ತಿಯಲ್ಲಿ ನಾವು ಈ ಕಾರ್ಯಾಚರಣೆ ಆಗೋದಕ್ಕಿಂತ ಮುಂಚೆ ಎಲ್ಲ ಬೀದಿ ಬದಿ ವ್ಯಾಪಾರಸ್ಥರ ಸಮಿತಿಯನ್ನು ಕರೆದು ನಾವು ಅವರಿಗೆ ಅನಧಿಕೃತವಾಗಿರುವಂತಹ ಎಲ್ಲ ಉದ್ದಿಮೆಗಳನ್ನು ತೆರವುಗೊಳಿಸ್ತೇವೆ ಅಂತೇಳಿ ಅವರಿಗೆ ಈಗಾಗಲೇ ತಿಳಿಸಿದ್ದೇವೆ. ಹಾಗೆ ಪತ್ರಿಕಾ ಪ್ರಕಟಣೆಯನ್ನು ಕೂಡ ಕೊಟ್ಟಿದ್ದೇವೆ. ಪತ್ರಿಕಾ ಪ್ರಕಟಣೆಯನ್ನು ನಾವು 3 ವಾರದ ಮುಂಚೆ ಅವರಿಗೆ ತಿಳಿಸಿದ್ವಿ. ಯಾವುದೇ ಅನಧಿಕೃತ ಅಂಗಡಿ ಇದ್ದರೆ ಅದನ್ನು ತೆರವು ಮಾಡ್ತೇವೆ. ಅದನ್ನು ಮುಂಚಿತವಾಗಿ ತಮ್ಮ ವಸ್ತುಗಳನ್ನು ದಯವಿಟ್ಟು ಅದನ್ನು ತೆರವು ಮಾಡಿ ಅಂತೇಳಿ ಅವರಿಗೆ ಕಾಲಾವಕಾಶವನ್ನು ಸಹ ಕೊಟ್ಟಿದ್ದೇವೆ. ಹಾಗೆ ಪ್ರತಿ ಅಂಗಡಿಗಳಿಗೆ ಕೆಲವು ಅಂಗಡಿಗಳಿಗೆ ಹೋಗಿ ಮೌಖಿಕವಾಗಿ ಸಹ ತಿಳಿಸಿದ್ದೇವೆ. ಆದರೂ ಕೂಡ ಯಾವುದೇ ಅಂಗಡಿಗಳಾಗಲಿ ಅಥವಾ ಯಾವುದೇ ಉದ್ದಿಮೆಗಳಾಗಲಿ ಅನಧಿಕೃತವಾಗಿ ನಡೆಸಿರುವಂಥ ಎಲ್ಲ ಉದ್ದಿಮೆಗಳು ಹಾಗೇ ನಡೆಸ್ತಾ ಇದೆ. ಅದಕ್ಕೋಸ್ಕರ ಇಂದು ಬೆಳಗ್ಗೆ 5 ಗಂಟೆಗೆ ನಮ್ಮ ನಗರಸಭೆಯ ಎಲ್ಲ ಅಧಿಕಾರಿ ಸಿಬ್ಬಂದಿಗಳ ತಂಡ ಹಾಗೆ ಪೊಲೀಸ್ ಸಿಬ್ಬಂದಿಗಳ ಸಹಯೋಗದೊಂದಿಗೆ ನಾವು ಈ ಕಾರ್ಯಾಚರಣೆಯನ್ನು ಆಯೋಜಿಸಿದ್ವಿ. ಈಗಾಗಲೇ 5 ಗಂಟೆಯಿಂದ ನಾವು ನಗರದ ಒಂದು 15-20 ಪ್ರದೇಶಗಳನ್ನು ಗುರುತು ಮಾಡಿದ್ವಿ. 15-20 ಪ್ರದೇಶ ಈಗಾಗಲೇ 5-6 ಪ್ರದೇಶಗಳಲ್ಲಿ ನಾವು ತೆರವು ಮಾಡಿದ್ದೇವೆ. ಇನ್ನು ಉಳಿದಂಥ ಪ್ರದೇಶವನ್ನು ಬಾಕಿ ಈಗ ತೆರವು ಮಾಡಲಿಕ್ಕೆ ಕ್ರಮ ತಗೊಳ್ತಾರೆ. ಅನೀಶ್ V4 ನ್ಯೂಸ್ ಪುತ್ತೂರು.